ಬಾಯಲ್ಲಿಟ್ಟರೆ ಕರಗುವಂತಹ ಎಷ್ಟೊತ್ತಿಟ್ಟರೂ ಒಂಚೂರು ಗಟ್ಟಿಯಾಗದಂತಹ ಕೇಸರಿ ಬಾತನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಪರ್ಫೆಕ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದು ತುಂಬಾ ಸ್ಪೆಷಲ್ ಆಗಿ ಮೆತ್ತಗೆ ಸಾಫ್ಟಾಗಿ ಮಾಡುವಂತಹ ಕೇಸರಿ ಬಾತ್. ಇದಕ್ಕೆ ನಾರ್ಮಲ್ ಆಗಿರುವಂತಹ ಉಪ್ಪಿಟ್ಟು ರವನ್ನು ನಾನು ತಗೊಂಡಿದ್ದೇನೆ. ಮೀಡಿಯಮ್ ಸೈಜ್ ಉಪ್ಪಿಟ್ಟು ರವೆ ಸಾಕು. ಚಿಕ್ಕ ಕಪ್ಪಲ್ಲಿ 1 ಕಪ್ ತಗೊಂಡಿದ್ದೇನೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದನ್ನ ಚೂರು ಬಿಸಿ ಮಾಡ್ಕೊಳ್ಳಿ. ಅದೊಂದು ಚೂರು ಬಿಸಿ ಆದ ನಂತರ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುದ್ಧ ನಾನು ದೇಸಿ ತುಪ್ಪನ ಯೂಸ್ ಮಾಡ್ತಿದ್ದೀನಿ, ಮನೆಯಲ್ಲೇ ಮಾಡಿರುವಂಥದ್ದು. ಅದಕ್ಕೆ ಸ್ವಲ್ಪ ಗೋಡಂಬಿ, ಅದಾದ ನಂತರ ಸ್ವಲ್ಪ ದ್ರಾಕ್ಷಿನ ಹಾಕಿ ನಾವು ಒಂದು ಸ್ವಲ್ಪ ಇದನ್ನ ಹುರಿದ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರಿದ್ಕೊಳ್ಳಿ. ಹಾಗೆಯೇ ಕೇಸರಿ ಬಾತ್ ಮಾಡುವಾಗ ನೀವು ಯಾವಾಗಲೂ ಈ ಕಬ್ಬಿಣದ ಪ್ಯಾನ್ ಇರುತ್ತೆ ಅಲ್ವಾ, ದಪ್ಪ ತಳದಿದ್ದರೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಾದ ನಂತರ ತೆಗೆದಿಟ್ಕೊಂಡ್ಬಿಡಿ. ಇವಾಗ ಅದೇ ಪ್ಯಾನಿಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ನಿಮಗೆ ಮೊದಲ ತುಪ್ಪ ಇದ್ದರೆ ಸಾಕು, ಇಲ್ಲ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾವು ಹುರಿದ್ಕೋಬೇಕಾಗುತ್ತೆ. ರವನ್ನು ಹುರಿದ್ಕೋಬೇಕಾಗುತ್ತೆ. ರವನ್ನು ಕೂಡ ಅಷ್ಟೇ, ರವೆ ಹುರಿಯುವಾಗ ಕೂಡ ಅಷ್ಟೇ ಉರಿನ ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಡಲೇಬಾರ್ದು. ನೀಟಾಗಿದ್ದನ್ನ ಹುರಿದ್ಕೋಬೇಕು. ಇದು ಕಲರ್ ಚೇಂಜ್ ಆಗಬೇಕು ಮತ್ತು ಆ ಅರೋಮ ಇರುತ್ತಲ್ವ ಅದು ಬರಬೇಕು. ಈ ಥರ ಬಿಡಿ ಬಿಡಿಯಾಗಿ ಉದುರುದ್ರಾಗಿ ಆಗಬೇಕು ರವೆ, ಆವಾಗ ಪರ್ಫೆಕ್ಟಾಗಿ ಹುರಿದಿದೆ ಅಂತ ಅರ್ಥ. ಇವಾಗ 1 ಕಪ್ ರವೆಗೆ ನಾನು 3 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ಗಟ್ಟಿ ಕೇಸರಿ ಬಾತ್ ಮಾಡೋದಿದ್ರೆ 1 ಕಪ್ ರವೆಗೆ 2 ಲೋಟ ನೀರು. ಇದು ಸ್ವಲ್ಪ ಮೆತ್ತಗೆ ನಾನು ಸಾಫ್ಟಾಗಿ ಮಾಡ್ತಾ ಇರೋದ್ರಿಂದ 1 ಕಪ್ ರವೆಗೆ 3 ಕಪ್ ನೀರನ್ನು ಹಾಕಿ ಇಮ್ಮಿಡಿಯೇಟಾಗಿ ನೀವು ಅದನ್ನ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ನಿಮಗೆ ರವೆ ಸ್ವಲ್ಪ ದಪ್ಪ ಆದ ನಂತರ ನೀವು 1 ಕಪ್ಪಷ್ಟು ಸಕ್ಕರೆನ ಹಾಕೋಬೋದು. ಸಕ್ಕರೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 1/4 ಕಪ್ಪಷ್ಟು ಹಾಕೋಬೋದು. ನಾನು 1 ಕಪ್ ಅಷ್ಟೇ ಹಾಕಿರೋದು, ಸ್ವಲ್ಪ ಸ್ವೀಟ್ ಹದಕ್ಕೆ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬರುತ್ತೆ ಈ ರವೆ. ಇವಾಗ ನಾವು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕು. ತುಪ್ಪ ಜಾಸ್ತಿ ಹಾಕಿದಷ್ಟು ಇದು ತುಂಬಾ ಸಾಫ್ಟಾಗಿ, ತುಂಬಾ ಫ್ಲೇವರಾಗಿ, ತುಂಬಾ ರುಚಿಯಾಗಿ ಬರುತ್ತೆ. ನಾನು ದೇಶಿ ತುಪ್ಪನ ಯೂಸ್ ಮಾಡ್ತಾ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದಾಗ ನೀವು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದಕ್ಕೆ ಕೇಸರಿ ಕಲರ್ ಮತ್ತು ಏಲಕ್ಕಿನೂ ಕೂಡ ಹಾಕೋಬೋದು. ಏಲಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ. ನಿಮಗೆ ಕೇಸರಿ ಬಾತ್ ಮಾಡುವಾಗ ನಾನೊಂದು ಟಿಪ್ಸ್ ಏನು ಕೊಡೋದು ಅಂತ ಅಂದರೆ, ನೀವು ಯಾವತ್ತೂ ಅಷ್ಟೇ ರವೆ ಹಾಕಿ ಅದಾದ ನಂತರ ನೀರು ಹಾಕಿ ಬೇಯಿಸ್ತಿರಲ್ವ, ಅದಾದ ನಂತರ ನಾವು ಅದನ್ನ ಮಗಿಸ್ತಾನೇ ಇರಬೇಕು. ನೀವು ಸೌಟು ಮಗಿಸೋದನ್ನು ಸ್ಟಾಪ್ ಮಾಡಿದ್ರಿ ಅಂತಂದರೆ ತಳ ಹಿಡಿಯುತ್ತೆ, ಇಲ್ವ ಗಂಟಾಗುತ್ತೆ. ಗಂಟಾದರೆ ಸರಿಯಾಗಿ ಬರಲ್ಲ. ಕೊನೆಗೆ ನಾವು ಇದಕ್ಕೆ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಜಸ್ಟ್ ಒಂದು 2-3 ನಿಮಿಷದೊಳಗಡೆ ರೆಡಿ ಆಗುತ್ತೆ. ರವೆ ಬೇಯೋಕ್ಕೇನು ಜಾಸ್ತಿ ಹೊತ್ತಿಲ್ಲ, ಯಾಕಂತಂದರೆ ಹುರಿದಿರ್ತೀವಲ್ವ, ಅದರಿಂದ ನಿಮಗೆ ಬಿಸಿ ಬಿಸಿ ನೀರು ಹಾಕಿದ ಕೂಡಲೇ ಬೇಯುತ್ತೆ. ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ನೀವು ತಣ್ಣಗಿರುವ ನೀರು ಹಾಕಿದರೆ ಮತ್ತೆ ಅದನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದರಿಂದ ಬಿಸಿ ನೀರನ್ನು ಹಾಕಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ. ಈ ಹದಕ್ಕೆ ಬಂದ ನಂತರ ನೀವು ಕೆಳಗಡೆ ಇಳಿಸ್ಬೋದು. ಈ ಕೇಸರಿ ಬಾತನ್ನು ನೀವು ಎಷ್ಟು ಹೊತ್ತು ತಿಂದರೂ ಎಷ್ಟು ಹೊತ್ತು ಇಟ್ಟರೂ ಕೂಡ ಒಂಚೂರು ಗಟ್ಟಿ ಆಗಲ್ಲ. ಯಾವಾಗ ತಿಂದರೂ ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದ್ಸರಿ ಈ ಥರ ಕೂಡ ನೀವು ಕೇಸರಿ ಬಾತ್ ಮಾಡೋದನ್ನು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಹಾಗೆಯೇ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ಹೇಗೂ ಹಬ್ಬ, ನಿಮಗೆ ಇದನ್ನ ಟ್ರೈ ಮಾಡ್ಬೋದು. ಬೇರೆಯವರಿಗೆ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.